ಮಾಲೀಕರ ಜಮೀನಿನಲ್ಲಿ ಹತ್ತಿ ಬಿಡಿಸುವ ಕೆಲಸಕ್ಕೆ ಬಂದಿದ್ದ ಕೂಲಿ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಹಂದಿ ದಾಳಿ ನಡೆಸಿದ ಘಟನೆ ಹೆಚ್ಡಿ ಕೋಟೆ ತಾಲೂಕಿನ ಕೆಆರ್ಪುರ ಹೊರವಲಯದ ಜಮೀನಿನಲ್ಲಿ ನಡೆದಿದೆ. 55 ವರ್ಷ ವಯಸ್ಸಿನ ಚಿಕ್ಕಮ್ಮ ಹಂದಿಯ ದಾಳಿಗೊಳಗಾದ ಮಹಿಳೆ. ಹಂದಿ ದಾಳಿಯ ಪರಿಣಾಮ ಮಹಿಳೆಯ ಭುಜದ ಮೂಳೆ ಮುರಿತಗೊಂಡಿದೆ. ಕೂಲಿ ಕೆಲಸ ಮಾಡಿ ಮಧ್ಯಾಹ್ನ ವಿಶ್ರಾಂತಿ ಪಡೆಯುತ್ತಿದ್ದಾಗ ಏಕಾಏಕಿ ಕಾಡು ಹಂದಿ ದಾಳಿ ನಡೆಸಿದೆ. ಇದೇ ವೇಳೆ ಇತರ ಕಾರ್ಮಿಕರು ಕೂಡ ಸ್ಥಳದಲ್ಲಿದ್ದು ಅವರು ಅಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುವನ್ನು ಹೆಚ್ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವರದಿ ಮಲಾರ ಮಹದೇವಸ್ವಾಮಿ. ಎಲ್ಲಿಗೋಗಿದ್ರಿ ಪುಟ್ಟಮ್ಮರ ಚಿಕ್ಕಮ್ಮರ? ಯಾರು ಎಷ್ಟು ಜನ ಹೋಗಿದ್ರಿ? 9 ಜನರು ಹೋಗಿದ್ರ. ಏನಾಯ್ತು? ಏನು ಎಲ್ಲ ಇದ್ರು, ದಂಡಲ್ಲೇ ಇದ್ರು, ಇಷ್ಟಿಷ್ಟೇ. ನನ್ಗೆ ಅಲ್ಲೇ ಓಡ್ ಬಂದು ಬಿದ್ದು ಏನು ಹಂದಿ? ನೀವು ಕೂಲಿ ಕೆಲಸಕ್ಕೆ ಹೋಗಿದ್ರಾ? ಅವ್ರು ಅಲ್ಲಿಗೆ ಹೋಗಿದ್ದೆ. Hey.